ಬಿಜೆಪಿ ನಾಯಕರೆಗ್ಲ ಎಂಕ್ಲೆಗ್ಲ ಪಾತಿರೋಡು ಓದಂಟು ನಡತದಿನವು ಸತ್ಯ ಆಂಡ ಗೂಂಡಾಗಿರಿ ನಡತದನಂದು ಅಕ್ಲು ಮಾಧ್ಯಮಡು ಕೊಡ್ತೇರು ಇಂಚ ಆಯರೆ ನಳಿನ್ ಕುಮಾರ್ ಬಕ ಬಿಜೆಪಿ ಕಾರಣ ಅಂದು ಜಿಲ್ಲಾ ಪಂಚಾಯತ್ ಸದಸ್ಯರು ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ದುಡ್ದೇರು. ಇಂದಿರಾ ಕ್ಯಾಂಟೀನ್ ಉದಿಪನೆ ಆಯರೆ ಬಲ್ಲಿಂದು ಗೋವಿಂದ ಪ್ರಭು ಕಾರಿಡು ದೊಂಕುನಗ ಅಕ್ಲಿಗೆ ಪುಂಡಾಟಿಕೆ ಗೊತ್ತಾದಿಚ್ಚಾಂಡ್ ರಮನಾಥ್ ರೈ ಪಾಕ ಜನಪರ ಕಾರ್ಯಕ್ರಮಲೆಡ್ದು ಜನಕ್ಲನ ಪ್ರೀತಿಗೆ ಸಂದಿನಾರು ಆಂಡ ಬಿಜೆಪಿ ದಕ್ಲು ಇನಿತ ಕಾರ್ಯಕ್ರಮ ಶಿಷ್ಟಾಚಾರ ಪ್ರಕಾರ ನಡಪಡು ಇಜ್ಜಂಡ ಬಿಜೆಪಿ ಪ್ರತಿಭಟನೆ ಮಲ್ಪುಂಡು ಕೆತ್ತೆರಿಪಾದರು ಒಂದು ಉದ್ದೇಶ ದೀವೊಂದೇ ನಡತದಂಡು ಬೊಕ್ಕ ಮಾಜಿ ಮಂತ್ರಿ ರಮನಾಥ್ ರೈಕ್ಲಿಗೆ ಅಪಮಾನ ಮಲ್ಪುನ ಉದ್ದೇಶಡು ಶಾಸಕರು ರಾಜೇಶ್ ನಾಯಕ್ ಬೊಕ್ಕ ಬಿಜೆಪಿ ದಕ್ಲೆಡ್ದು ನಡತದಂಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ದಾಂತಿನಂಚ ಕೆಲವು ಹೇಳಿಕೆ ಕೊಡ್ತಾರೆ. ಜನಪ್ರತಿನಿಧಿನ ಕರ್ತವ್ಯ ಒಂದು ಕಾರ್ಯಕ್ರಮಟ್ಟು ಪಾಲ್ದಿತ್ತನ್ನ ಬದಲು ಕಾಂಗ್ರೆಸ್ ತರಮಿತ್ತು ಪಾಡಿರೆ ತೂತಿರು ಇಂದಕ್ಕೆ ಕಾಂಗ್ರೆಸ್ ವಿರೋಧ ಮಲ್ಪುನೊಂದು ಜಿಲ್ಲಾ ಪಂಚಾಯತ್ ಸದಸ್ಯರು ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಪಂತಿರು. ರಮಾನಾಥ್ ರೈ ಪಾತಿರ್ದು ಈ ಕಾರ್ಯಕ್ರಮ ಎಡ್ಡ ರೀತಿಡು ಅವಡೊಂದು ಪಕ್ಷದ ಕಾರ್ಯಕರ್ತರಿಗಿತ್ತಂಡು ತಾನು ಕಾರ್ಯಕ್ರಮದ ಚಾವಡಿಗೆ ಪೋತುಜಿ ತಿರ್ತುಕೊರ್ನ ಸೀಟಡ್ ಕುಲ್ಲುದಿತ್ತೆ ತಾನು ಒವ್ವೇ ತಪ್ಪು ಮಲ್ತದಿಜಿ ಬಿಜೆಪಿ ದಕ್ಲು ದುಂಬುಡ್ದೆ ಇಂದಿರಾ ಕ್ಯಾಂಟೀನ್ಗೆ ವಿರೋಧ ಮಲ್ತೊಂದಿತ್ತೆ. ಇನ್ನಿತ ಮಾತಾ ಸಂಗತಿಲೆಗೆ ಬಿಜೆಪಿ ಕಾರಣ ರಮನಾಥ್ ರೈಕ್ ಅಪಮಾನ ಮಲ್ಪಡೊಂದು ಉದ್ದೇಶದಿ ಒಂದೇ ಇಂಚ ಮಾಲ್ತದರಂದು ಪಂಡ್ಯರು. ನಮ್ಮನ್ನು ಒಂದು ರೀತಿಯ ಆರೋಪದಲ್ಲಿ ಒಳಿಸಲಿಕ್ಕೆ ಬೇಕಾಗಿ ಇಂಥ ಕಾರ್ಯಕ್ರಮವನ್ನು ಅವರು ಮಾಡಿದರಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಿಗೂ ನಮಗೂ ಸ್ವಲ್ಪ ಮಾತಿನ ಮುಖ್ಯ ಆದದ್ದು ಸತ್ಯ. ಆದರೆ ಇವತ್ತು ಅವರು ನಾವು ಮಾಧ್ಯಮದಲ್ಲಿ ಕಂಡ ಪ್ರಕಾರ ಕಾಂಗ್ರೆಸ್ ಮುಖಂಡರಿಂದ ಉಂಡಾಟಿಕೆ ಮಾಡಿದ್ದಾರೆಂಬ ಒಂದು ಪತ್ರಿಕಾ ಹೇಳಿಕೆಯನ್ನು ನಾವು ನೋಡಿದ್ದೇವೆ. ಪುರಸಭಾ ಸದಸ್ಯರಾದ ಗೋವಿಂದ ಪ್ರಭುಗಳು ಆ ಇಂದಿರಾ ಕ್ಯಾಂಟೀನ್ ಆವರಣ ಗೋಡೆಯನ್ನು ಎರಡೆರಡು ಸಲ ಕಾಲಿಂದ ಒದ್ದು ಅದನ್ನು ದೂಡಿ ಹಾಕಿದ್ದಾರೆ. ಆವಾಗ ಅದು ಅವರ ಪುಂಡಾಟಿಕೆ ಅಂತ ಕಾಣಲಿಲ್ಲ. ಲೋಕಸಭಾ ಸದಸ್ಯರಾದ ಆಗಿದ್ದ ನಳಿನ್ ಕುಮಾರ್ ಕಟೀಲ್ ಇರಬಹುದು, ಇಲ್ಲಿಯ ಶಾಸಕರಾದ ರಾಜೇಶ್ ನಾಯ್ಕ ಇರಬಹುದು. ಇವರಿಗೆ ಜನಪ್ರತಿನಿಧಿಗಳ ಜನರ ಸೇವೆ ಮಾಡಬೇಕಂತ ದೃಷ್ಟಿ ಇದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ಏನೋ ಒಂದು ತಪ್ಪಿರಬಹುದು ಅದನ್ನು ಬದಿಗಿಟ್ಟು ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಜನರ ಒಂದು ಅವರೇನು ದೂರದಿಂದ ಬಂದಿದ್ದಾರೆ ಹಕ್ಕುಪತ್ರ ಕೂಡ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಬೇಕಿತ್ತು. ಇವರು ಆ ಕಾರ್ಯಕ್ರಮವನ್ನು ಸಹ ಅಲ್ಲಿ ಭಾಗವಹಿಸದೆ ಒಂದು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನವರ ಮೇಲೆ ಗೂಬೆ ಕೊಡಿಸಲಿಕ್ಕೆ ಬೇಕಾಗಿ ನಮ್ಮನ್ನು ಒಂದು ರೀತಿಯ ಆರೋಪದಲ್ಲಿ ಒಳಿಸಲಿಕ್ಕೆ ಬೇಕಾಗಿ ಇಂಥ ಕಾರ್ಯಕ್ರಮವನ್ನು ಅವರು ಮಾಡಿದರಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾನು ಕೂಡ ವೇದಿಕೆಗೆ ಹೋಗಿಲ್ಲ. ಬಹುಶಃ ನೀವು ಒಳಗೆ ಅಲ್ಲಿ ಆಸನ ವ್ಯವಸ್ಥೆಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಅಲ್ಲಿ ನಮಗೆ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಆಸನ ವ್ಯವಸ್ಥೆ ಅದರ ಪ್ರಕಾರ ನಾನು ಕೂತಿದ್ದೇನೆ. ಅದು ನಾನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಮತ್ತು ಯಾವುದೇ ರೀತಿಯ ದೊಡ್ಡ ಘರ್ಷಣೆಗಳು ಒಬ್ಬರು ಆಗ್ತಕ್ಕಂಥ ಆಗಿಲ್ಲ. ಆದ್ದರಿಂದಾಗಿ ಬಿಜೆಪಿಯವರು ಮೊದಲಿಂದಲೂ ಇಂದಿರಾ ಕ್ಯಾಂಟೀನ್ ಎನ್ನ ಬಗ್ಗೆ ತಕರಾರು ಎಬ್ಬಿಸ್ತಾ ಇದ್ರು. ಅವರು ನಮ್ಮ ಮೇಲೆ ತಪ್ಪು ಹೊರಿಸುವಂಥದ್ದು ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಈ ಎಲ್ಲ ಘಟನೆಗಳಿಗೆ ಮೂಲ ಕಾರಣ ಭಾರತೀಯ ಜನತಾ ಪಕ್ಷದ ಚುನಾಯಿತ ಜನಪ್ರತಿನಿಧಿಗಳು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ.